ಈ ಯುವ ಚೈತನ್ಯ ಸಮಾವೇಶ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಥಮ ಬಹಿರಂಗ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಕೂಡ ಹೌದು. ಆದುದರಿಂದ ನೇರವಾಗಿ ನಾನು ಚುನಾವಣಾ ವಿಚಾರಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇದೇ ಬರುವ ಮೇ 12ರಂದು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು, ಕರ್ನಾಟಕದಾದ್ಯಂತ ಏಕಕಾಲದಲ್ಲಿ ಒಂದೇ ದಿನದಲ್ಲಿ ಚುನಾವಣೆ ನಡೆಯಲಿದೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಆದಂತಹ ಶ್ರೀಯುತ ಯುಟಿ ಖಾದರ್ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗಾಗಲೇ ಮಂಗಳೂರು ವಿಧಾನಸಭಾ ಚುನಾವಣಾ ಕ್ಷೇತ್ರದ ಕಣದಲ್ಲಿ ಯುಟಿ ಖಾದರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತಿದ್ದರೆ, ಇತರ 4 ಅಭ್ಯರ್ಥಿಗಳು ವಿವಿಧ ಪಕ್ಷಗಳಿಂದ ಈ ಚುನಾವಣಾ ಕಣದಲ್ಲಿ ನಮ್ಮೊಂದಿಗೆ ಚುನಾವಣಾ ಕಣದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಚುನಾವಣಾ ಬಂತೆಂದರೆ ಸಾಕು, ಹಲವಾರು ಮಂದಿ ಹಲವಾರು ವೇಷ ತೊಟ್ಟು ನಮ್ಮ ಮುಂದೆ ಬಂದು ನಿಲ್ತಾರೆ ಚುನಾವಣಾ ಸಮಯದಲ್ಲಿ. ಆದರೆ ಚುನಾವಣಾ ಮುಗಿದ ಬಳಿಕ ಅವರ ಅಡ್ರೆಸ್ಸೇ ಇರುವುದಿಲ್ಲ ಅಂತಹ ನಮ್ಮ ಸಚಿವರು ಎಲ್ಲೋ ಹೇಳಿದ ನೆನಪು ನನಗೆ ಈ ಸಂದರ್ಭದಲ್ಲಿ ಆಗ್ತಾ ಇದೆ ಬಂಧುಗಳೇ. ಈ ಮಾತನ್ನು ಅವರು ಯಾಕೆ ಹೇಳ್ತಾರೆ ಅಂದ್ರೆ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಳೆದ 5 ವರ್ಷಗಳ ಹಿಂದೆ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 14 ಜನ ಈ ಸ್ಪರ್ಧಾ ಕಣದಲ್ಲಿದ್ದರು. ಆದರೆ ಚುನಾವಣಾ ಮುಗಿದ ಬಳಿಕ 14 ಅಭ್ಯರ್ಥಿಗಳಲ್ಲಿ ರಾಜಶೇಖರ್ ಆ 14 ಅಭ್ಯರ್ಥಿಗಳಲ್ಲಿ ಯಾವನೇ ಒಬ್ಬ ಕೂಡ ಚುನಾವಣಾ ಮುಗಿದ ಬಳಿಕ ನಾವು ಅವರನ್ನು ನೋಡಿದ ನೆನಪೇ ನಮಗಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದರೆ, ನೀವು ಹೇಳ್ತಿರ್ಬೋದು ಆ 14 ಅಭ್ಯರ್ಥಿಗಳಲ್ಲಿ ಯುಟಿ ಖಾದರ್ ಅವರು ಮಾತ್ರ ಜಯಿಸಿದ್ದು, ಉಳಿದ ಅಭ್ಯರ್ಥಿಗಳೆಲ್ಲ ಸೋತಿದ್ದಾರಲ್ಲ, ಅವರು ಯಾಕೆ ಬರಬೇಕೆಂದು. ಆದರೆ ನಾನು ಈ ಸಂದರ್ಭದಲ್ಲಿ ಯಾಕೆ ಈ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೇನೆ ಅಂದ್ರೆ, ನಾವು ಚುನಾವಣೆಗೆ ನಿಲ್ಲುವುದು ಅಥವಾ ಒಂದು ರಾಜಕೀಯ ಅಥವಾ ಸಾಮಾಜಿಕ ಸೇವೆಗೆ ಬರುವುದು ಜನಸಾಮಾನ್ಯರ ಸೇವೆ ಮಾಡಲು ಹೊರತು ಒಬ್ಬ ನಾಯಕನಾಗಿ ಮೆರೆಯಲಿಕ್ಕಲ್ಲ. ಆದುದರಿಂದ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ 14 ಅಭ್ಯರ್ಥಿಗಳಲ್ಲಿ ನಮ್ಮ ಮುಂದೆ ಕಂಡು ಬಂದಿದ್ದು ಒಬ್ಬನೇ ಒಬ್ಬ ಅಭ್ಯರ್ಥಿ ನಮ್ಮ ಯುಟಿ ಖಾದರ್ ಅವರು. ಈ ಕ್ಷೇತ್ರದ ಮೂಲೆಗೆ ಸಂಚರಿಸಿ, ಈ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಸಂಚರಿಸಿ, ಕ್ಷೇತ್ರಕ್ಕೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಮುಂದೆ ಕಳೆದ 5 ವರ್ಷಗಳಲ್ಲಿ ತನ್ನ ಸಂಬಂಧಿಕರಲ್ಲಿ ಕಳೆಯುವ ಸಮಯಕ್ಕಿಂತ ಜಾಸ್ತಿಯಾಗಿ ನಮ್ಮ ಜೊತೆ ಕಳೆದಂತಹ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಯುಟಿ ಖಾದರ್ ಅವರು. ನೀವು ಗಮನಿಸಬೇಕು ಬಂಧುಗಳೇ, ಈಗಾಗಲೇ ನಾನು ಯಾರ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಬಿಜೆಪಿ ಪಕ್ಷದ ಅಭ್ಯರ್ಥಿ ಈಗಾಗಲೇ ಕಳೆದ 2-3 ದಿನಗಳ ಹಿಂದೆ ನನ್ನ ಸ್ನೇಹಿತರೊಬ್ಬರಲ್ಲಿ ಅವರು ಹೇಳಿದ್ರಂತೆ, ಯುಟಿ ಖಾದರ್ ಅವರು ಸ್ಪರ್ಧಿಸ್ತಾ ಇದ್ದಾರೆ, ನಾನು ಕೂಡ ಸ್ಪರ್ಧಿಸ್ತಾ ಇದ್ದೇನೆ. ಆದರೆ ನಾವು ಎಷ್ಟೇ ತಡೆಕೆಳಗೆ ಮಾಡಿದರು ಈ ಕ್ಷೇತ್ರದಲ್ಲಿ ಜಯಗಳಿಸುವುದು ಮಾತ್ರ ಯುಟಿ ಖಾದರ್ ಮಾತ್ರ ಅಂತ ಬಿಜೆಪಿಯ ಅಭ್ಯರ್ಥಿ ಸ್ವತಃ ಚುನಾವಣೆಗೆ ಮೊದಲೇ ಸೋಲನ್ನು ಒಪ್ಪುವಾಗ ನಾವು ಅವರ ಬಗ್ಗೆ ಜಾಸ್ತಿ ಮಾತನಾಡಿ ಏನು ಪ್ರಯೋಜನವಿಲ್ಲ ಬಂಧುಗಳೇ. ಆದರೂ ಕೂಡ ಈ ಬಿಜೆಪಿ ಪಕ್ಷದವರು ಚುನಾವಣಾ ಸಂದರ್ಭದಲ್ಲಿ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಆ ಷಡ್ಯಂತ್ರದ ಬಗ್ಗೆ ಮಾತ್ರ ಕೆಲವೊಂದು ವಿಚಾರ ನಾನು ಇಲ್ಲಿ ಪ್ರಸ್ತಾಪಿಸಲು ಬಯಸ್ತಾ ಇದ್ದೇನೆ ಬಂಧುಗಳೇ. ಕರ್ನಾಟಕ ಪ್ರಜಾಪ್ರಭುತ್ವದಲ್ಲಿ, ಈ ಸಂವಿಧಾನದಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು.
ಆದರೆ ಈ ಪಕ್ಷದ ಬಿಜೆಪಿ ಪಕ್ಷದ ಕೆಲ ಪ್ರಮುಖರು ಕೆಲ ಮಂದಿ ಅಲ್ಪಸಂಖ್ಯಾತ ಮತದಾರ ಬಾಂಧವರನ್ನು ಮತಗಟ್ಟೆಗೆ ತೆರಳದಂತೆ ತಡೆಯುವಂತಹ ಹುನ್ನಾರಗಳು ನಮ್ಮ ಮುಂದೆ ಕಂಡು ಬರ್ತಾ ಇದೆ ಬಂಧುಗಳೇ. ದಯಮಾಡಿ ನಮ್ಮ ಪಕ್ಷದ ನಮ್ಮ ಎಲ್ಲ ಕಾರ್ಯಕರ್ತರು ದಯಮಾಡಿ ಈ ಬಗ್ಗೆ ತಾವು ಜಾಸ್ತಿ ಗಮನವಿಟ್ಟು ನೋಡಿಕೊಳ್ಳಬೇಕು. ಅಲ್ಪಸಂಖ್ಯಾತ ಮತ ಬಾಂಧವರನ್ನು ಮತಗಟ್ಟೆಗೆ ತೆರಳದಂತೆ ಮಾಡುವಂತಹ ಕೆಲವೊಂದು ಹುನ್ನಾರಗಳು ಬಿಜೆಪಿ ಪಕ್ಷದಿಂದ ಷಡ್ಯಂತ್ರಗಳು ನಡೀತಾ ಇದೆ. ಆದುದರಿಂದ ಈಗಾಗಲೇ ನಮಗೆ ಸಂವಿಧಾನ ನೀಡಿದಂತಹ ಒಂದು ಹಕ್ಕನ್ನು ಕದಿಯುವಂತಹ ಕೆಲಸವನ್ನು ಬಿಜೆಪಿ ಪಕ್ಷದ ಕೆಲ ಪ್ರಮುಖರು ಮಾಡುತ್ತಿರುವಾಗ ನಾನು ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡುವುದೇನೆಂದರೆ, ದಯಮಾಡಿ ತಾವುಗಳು ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆ ಎದುರಿಸಿ ಅಥವಾ ಇನ್ನೇನೋ ವಿಚಾರದಲ್ಲಿ ಚುನಾವಣೆ ಎದುರಿಸಿ ದಯವಿಟ್ಟು ಒಬ್ಬ ಮತದಾರನ ಹಕ್ಕನ್ನು ದಯವಿಟ್ಟು ಕದಿಯಲು ಬರಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಈ ಚುನಾವಣಾ ಕಣದಲ್ಲಿರುವ ಇನ್ನೋರ್ವ ಅಭ್ಯರ್ಥಿಯ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನು ಹೇಳಿ ಇಚ್ಛಿಸ್ತಾ ಇದ್ದೇನೆ ಬಂಧುಗಳೇ. ಜೆಡಿಎಸ್ ಪಕ್ಷ ಕೂಡ ಈ ಬಾರಿ ಚುನಾವಣಾ ಕಣದಲ್ಲಿದೆ. 2-3 ದಿವಸಗಳ ಹಿಂದೆ ಉಳ್ಳಾಲದಲ್ಲಿ ನಡೆದಂತಹ ಜೆಡಿಎಸ್ ಪಕ್ಷದ ಸಭೆಯಲ್ಲಿ ಮಾನ್ಯ ಮಾಜಿ ಮೇಯರ್ ಅಶ್ರಫ್ ರವರು ಒಂದು ಮಾತನ್ನು ಹೇಳುತ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಖಾಡಕ್ಕಿಳಿದಿರುವಂತಹ ನೇರ ನಡೆನುಡಿಯ ಯುವ ನಾಯಕ, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ, ಸರಳ ಸಜ್ಜನಿಕೆಯ ನಾಯಕ ಸನ್ಮಾನ ಯುಟಿ ಖಾದರ್ ಅವರು ವೇದಿಕೆ ಆಗಮಿಸಿದ್ದಾರೆ. ಯುವ ಚೈತನ್ಯ ಸಮಾವೇಶದ ಪರವಾಗಿ ಮಾನ್ಯ ಯುಟಿ ಖಾದರ್ ಅವರಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಮಲಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಮಾನ್ಯ ಅಶ್ರಫ್ ರವರು ಉಳ್ಳಾಲದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಹೇಳ್ತಾರೆ, ನಮ್ಮ ಸಚಿವರಾದಂತಹ ಯುಟಿ ಖಾದರ್ ಅವರನ್ನು ಏಕವಚನದಲ್ಲಿ ನಿಂದಿಸುತ್ತಾ ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸುವಾಗ ಮಾನ್ಯ ಅಶ್ರಫ್ ರವರಲ್ಲಿ ನಾನು ಹೇಳುವುದೇನೆಂದರೆ, ನೀವು ನಮ್ಮ ಸಚಿವರಾದ ಯುಟಿ ಖಾದರ್ ಅವರನ್ನು ಏಕವಚನದಲ್ಲಿ ನಿಂದಿಸುವುದಾದರೆ ನಿಮ್ಮ ವ್ಯಕ್ತಿತ್ವವನ್ನು ಈ ಕ್ಷೇತ್ರದ ಜನತೆಗೆ ನೀವು ಹೇಳಿಕೊಡ್ತಿದ್ದೀರಾ. ಖಂಡಿತವಾಗಿಯೂ ಯುಟಿ ಖಾದರ್ ಅವರು ಯಾರೇ ಆಗಿರಲಿ, ಹಿರಿಯರಾಗಿರಲಿ ಯಾವುದೇ ವ್ಯಕ್ತಿಯನ್ನು ಕೂಡ ತನ್ನ ಬಾಯಿಂದ ಏಕವಚನದಲ್ಲಿ ಅಥವಾ ಇನ್ಯಾವುದೇ ಪದಗಳಿಂದ ನಿಂದಿಸಿದವರಲ್ಲ. ಆದ್ದರಿಂದ ಅವರ ವ್ಯಕ್ತಿತ್ವ ಕೂಡ ಎಂತಹದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಅದೇ ರೀತಿ ತಾವು ಕೇಳ್ತಾ ಇದ್ದೀರಾ, ಯುಟಿ ಖಾದರ್ ಅವರ ಯೋಗ್ಯತೆಯ ಬಗ್ಗೆ ಪ್ರಶ್ನಿಸ್ತಾ ಇದ್ದೀರಾ. ಕಳೆದ ಬಾರಿಯ ಚುನಾವಣೆಯಲ್ಲಿ ಈ ಕ್ಷೇತ್ರದ ಮತದಾರ ಬಾಂಧವರು, ಉಳ್ಳಾಲ ಕ್ಷೇತ್ರದ ಮತದಾರ ಬಾಂಧವರು ಮಾನ್ಯ ಸಚಿವರಾದ ಯುಟಿ ಖಾದರ್ ಅವರನ್ನು 29,000ಕ್ಕೂ ಅಧಿಕ ಮತದ ಅಂತರದಿಂದ ಜಯಗಳಿಸಿದ್ದಾರಲ್ಲ, ಅದೇ ಯುಟಿ ಖಾದರ್ ಅವರ ಯೋಗ್ಯತೆ. ಅಶ್ರಫ್ ಅವರೇ, ನೆನಪಿಟ್ಟುಕೊಳ್ಳಿ, ಇನ್ನಷ್ಟು ಹೇಳುತ್ತಿದೆ. ಆದರೆ ಸಮಯದ ಅಭಾವದಿಂದ ನಾನು ಜಾಸ್ತಿ ಮಾತನಾಡಿಕೊಳ್ಳಲು ಹೋಗುವುದಿಲ್ಲ. ನೀವು ಹೇಳಿದ ಕೆಲವು ವಿಚಾರ ನನ್ನ ಮನಸ್ಸಿನಲ್ಲಿ ಹಾಗೆ ಒಂದು ಮನ ಮುಟ್ಟುವಂತಹ ರೀತಿಯಲ್ಲಿ ಕೆಲವು ವಿಷಯಗಳು ಇತ್ತು. ಆದರೂ ಸಮಯದ ಅಭಾವದಿಂದ ನಾನು ಜಾಸ್ತಿ ಮಾತನಾಡಿಕೆ ಹೋಗುವುದಿಲ್ಲ. ಯುಟಿ ಖಾದರ್ ಅವರು ಈ ಕ್ಷೇತ್ರದಲ್ಲಿ ರಾತ್ರಿ 12 ಗಂಟೆಯ ನಂತರ ಹೋದಂತಹ ಕೆಲವು ಪ್ರದೇಶಗಳಿಗೆ ನೀವು ಹಗಲಲ್ಲಿ ಕೂಡ ನಿಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಶ್ರಫ್ ಅವರೇ, ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದ, ಪ್ರತಿ ವಾರ್ಡಿನ, ಪ್ರತಿ ಬೂತ್ ಮಟ್ಟದ ರಸ್ತೆ ಇರಲಿ, ಇನ್ನೇದೇ ವಿಚಾರ ಇರಲಿ, ಯುಟಿ ಖಾದರ್ ಅವರಿಗೆ ಕೇಳಿ, ಅವರು ವಿವರಿಸ್ತಾರೆ. ತಾಕತ್ತಿದ್ದರೆ ನೀವು ಮಂಗಳೂರು ವಿಧಾನಸಭಾ ಕ್ಷೇತ್ರದ 26 ಗ್ರಾಮದ ಹೆಸರನ್ನು ದಯವಿಟ್ಟು ತಪ್ಪದೆ ಒಂದು ಸಾಲ ನೀವು ಹೇಳಿ ನೋಡಿ. ನಿಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇನ್ಶಾ ಅಲ್ಲಾಹ್ ಇದೇ ವೇದಿಕೆಯಲ್ಲಿ ಯುಟಿ ಖಾದರ್ ಅವರ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಯುಟಿ ಖಾದರ್ ಅವರ ಯೋಗ್ಯತೆಯ ಬಗ್ಗೆ ನಿಮಗೆ ನಾವು ಉತ್ತರ ಕೊಂಡುಕೊಂಡೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಯುವ ಕಾಂಗ್ರೆಸ್ನ ಎಲ್ಲ ಯುವ ನಾಯಕರಿಗೆ ನಾನು ವಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.